ಕಾಂಚನಡಪ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಮತ್ತು ದೈವಗಳ ನೇಮೋತ್ಸವ ಸಂಪನ್ನಗೊಂಡಿದೆ. ಶುಕ್ರವಾರದಂದು ಬೆಳಗ್ಗೆ ಗೊನೆ ಮುಹೂರ್ತ ಬಳಿಮ ಬಜತೂರು ಕಾಂಚನ ಪದಕ ದೈವಗಳಿಗೆ ತಂಬಿಲ ಮತ್ತು ಬಜತೂರು ಗುತ್ತಿನಲ್ಲಿ ನಾಗತಂಬಿಲೆ ನಡೆಯಿತು. ಸಂಜೆ ತೋರಣ ಮುಹೂರ್ತ ನಡೆದು ರಾತ್ರಿ ಚಕ್ರವರ್ತಿ ಕೊಡಮಣಿತಾಯ ಮತ್ತು ಗ್ರಾಮ ದೈವವಾದ ಶಿರಾಡಿ ದೈವಗಳ ಭಂಡಾರ ತಂದು ಶ್ರೀದೇವರಿಗೆ ರಂಗಪೂಜೆ ಹಾಗೂ ಪಂಜುರ್ಲಿ ಮತ್ತು ಗ್ರಾಮ ದೈವಗಳಿಗೆ ಕೋಡಿನಾಡಿನಲ್ಲಿ ತಂಬಿಲೆ ನಡೆದು ದೇವರ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು. ರಾತ್ರಿ 10ಕ್ಕೆ ಶ್ರೀದೇವರ ಬಲಿ ಹೊರಟು ಅಶ್ವತ್ಥಕಟ್ಟೆ ಪೂಜೆ ಉತ್ಸವ, ವಸಂತಕಟ್ಟೆ ಪೂಜೆ, ನೃತ್ಯ ಬಲಿ ನಡೆಯಿತು. ಶನಿವಾರವೂ ಕ್ಷೇತ್ರದಲ್ಲಿ ದೇವರಿಗೆ ಪೂಜೆ ಹಾಗೂ ದೈವಗಳ ನೇಮೋತ್ಸವ ಅದ್ದೂರಿಯಾಗಿ ನಡೆಯಿತು.